ಐತಿಹಾಸಿಕ ಹಿನ್ನೆಲೆ ಇರುವ ತುಳುನಾಡಿನ ಅವಳಿ ಕಾರ್ಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಹಾಗೂ ಮೂಲಸ್ಥಾನವಾದ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಹಾಗೂ ಅವರ ತಾಯಿ ದೇವೈದ್ಯತೆ ಆರಾಧಿಸಿಕೊಂಡು ಬಂದಿದ್ದ ನಾಗವೆರ್ಮರ ಗುಡಿ, ನಾಗದೇವರ ಸನ್ನಿಧಿ, ರಕ್ತೇಶ್ವರಿ ಸನ್ನಿಧಿ, ತೀರ್ಥಬಾವಿ ದೇವೈದ್ಯತೆಯವರ ಮಹಾಸಾನ್ನಿಧ್ಯ ಜೀರ್ಣೋದ್ಧಾರ ಕಾರ್ಯಗಳು ಅಂತಿಮ ಹಂತದಲ್ಲಿದ್ದು ಮಾರ್ಚ್ ತಿಂಗಳಲ್ಲಿ ಬ್ರಹ್ಮಕಲಶೋತ್ಸವ ನಡೆಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ನೂತನ ನಾಗಕನ್ಯೆ ಹಾಗೂ ನಾಗಬಿಂಬಗಳ ಜಲಾಧಿವಾಸ ಕಾರ್ಯಕ್ರಮ ಇತ್ತೀಚೆಗೆ ಶ್ರೀ ಕ್ಷೇತ್ರದ ವಠಾರದಲ್ಲಿ ನಡೆಯಿತು. ಮಾರ್ಚ್ ತಿಂಗಳಲ್ಲಿ ಬ್ರಹ್ಮಕಲಶೋತ್ಸವ ನಡೆಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ನೂತನ ನಾಗಕನ್ಯೆ ಹಾಗೂ ನಾಗಬಿಂಬಗಳ ಜಲಾಧಿವಾಸ ಕಾರ್ಯಕ್ರಮ ಇತ್ತೀಚೆಗೆ ಶ್ರೀ ಕ್ಷೇತ್ರದ ವಠಾರದಲ್ಲಿ ನಡೆಯಿತು. ಧಾರ್ಮಿಕ ವಿಧಿವಿಧಾನಗಳಂತೆ ಗಂಗಾ ಪೂಜೆ ನೆರವೇರಿಸಿ ನಾಗಕನ್ಯೆ ಹಾಗೂ ನಾಗಬಿಂಬಗಳನ್ನು ಏರುಕೊಟ್ಯದಲ್ಲಿರುವ ವಿಶಾಲ ಕೆರೆಯಲ್ಲಿ ಜಲಾಧಿವಾಸ ಮಾಡಲಾಯಿತು. ಪಡುಮಲೆ ಕೂವೇಶಾಸ್ತಾರ ವಿಷ್ಣುಮೂರ್ತಿ ದೇವಳದ ಅರ್ಚಕ ಮಹಲಿಂಗ ಭಟ್ ಅವರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸಿದರು. ಕ್ಷೇತ್ರದ ಮುಕ್ತೇಸರರಾದ ಚಿತ್ರನಟ ವಿನೋದ್ ಆಳ್ವ, ಮೂಡಾಯೂರು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಾಲನಾ ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಗೌರವಾಧ್ಯಕ್ಷರಾದ ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ, ಕಾರ್ಯದರ್ಶಿ ಶ್ರೀಧರ ಪಟ್ಲ, ರತನ್ ಕುಮಾರ್ ನಾಯಕ್ ಕನ್ಯಾರುಗುತ್ತು ಅವರ ನೇತೃತ್ವದಲ್ಲಿ ನಾಗಬಿಂಬಗಳ ಜಲಾಧಿವಾಸ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನಾ ಟ್ರಸ್ಟ್ನ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಮಾತನಾಡಿ, ಕೋಟಿ ಚೆನ್ನಯ್ಯರು ಪಡುವನೂರು ಗ್ರಾಮದ ಪಡುಮಲೆಯಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಎನ್ನುವುದಕ್ಕೆ ಇಲ್ಲಿ ಎಲ್ಲಾ ರೀತಿಯ ಕುರುಹುಗಳು ಜೀವಂತವಾಗಿವೆ. ಕೋಟಿ ಚೆನ್ನಯ್ಯರು ಜನ್ಮ ತಾಳಿದ ನಲಿದಾಡಿದ ಪುಣ್ಯ ಸ್ಥಳ ಇದಾಗಿದೆ. ಇಲ್ಲಿರುವ ಐತಿಹಾಸಿಕ ಕುರುಹುಗಳು ಪಾಡ್ದನ ಮತ್ತು ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶಗಳಿಗೆ ಪೂರಕವಾಗಿ ಈ ಜನ್ಮಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸುವ ಕೆಲಸ ನಡೆಯುತ್ತಿದೆ. ಇಲ್ಲಿ ಹೊಸತನ ಸೃಷ್ಟಿಸುವ ಕೆಲಸ ಯಾವುದೂ ಇಲ್ಲ. ಯಾರೋ ಹೇಳಿದ್ದನ್ನು ನಾವು ಮಾಡುತ್ತಿಲ್ಲ. ಚರಿತ್ರೆಯಲ್ಲಿ ಏನಿದೆಯೋ ಅದನ್ನು ನಾವು ಮಾಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಇದು ಯಾವುದೇ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಈ ಕಾರ್ಯಕ್ರಮ ಅಲ್ಲ, ಅಥವಾ ಒಂದು ಊರಿಗೆ ಸಂಬಂಧಪಟ್ಟ ಇದು ಬರೀ ಕಾರ್ಯಕ್ರಮ ಅಲ್ಲ, ಒಂದು ಜಾತಿಗೆ ಮಾತ್ರ ಸೀಮಿತವಾದಂತಹ ಮೀಸಲಾದ ಕಾರ್ಯಕ್ರಮ ಅಲ್ಲ. ಇದು ಇಡೀ ತುಳುನಾಡಿನ ಜನರಿಗೆ, ಪರಶುರಾಮನ ಸೃಷ್ಟಿಯ ಈ ತುಳುನಾಡಿನ ಜಿಲ್ಲೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಎಲ್ಲ ಜನ ಈ ಒಂದು ಸ್ಥಳಕ್ಕೆ ಬರಬೇಕು. ಈ ಪುಣ್ಯದ ಸ್ಥಳದ ಮಹಿಮೆಯನ್ನ ಅರಿತುಕೊಂಡು ಈ ಮಣ್ಣಿನ ಮತ್ತು ಆ ಶಕ್ತಿಯ ಕೋಟಿ ಚೆನ್ನಯ್ಯರ ತಾಯಿ ಅದನ್ನು ನಾವು ಜನರು ಅದರ ಪಡಿಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೋಟಿ ಚೆನ್ನಯ್ಯರು ಇಲ್ಲಿ ಹುಟ್ಟಿ ಬೆಳೆದಕ್ಕಾದ ಎಲ್ಲ ರೀತಿಯ ಇತಿಹಾಸದ ಸ್ಥಳಗಳು ಈಗೂ ಕೂಡ ಜೀವಂತವಾಗಿದೆ. ಇಲ್ಲಿ ನೀವು ನಾವು ನೋಡ್ಬೋದು, ಚಾವಡಿ ಇದೆ, ಧರ್ಮ ಚಾವಡಿ ಇದೆ, ಅವರು ಓಡಿಸ್ತಿದ್ದಂತಹ ಕಂಬಳದ ಗದ್ದೆ ಇದೆ, ಅರಮನೆ ಇದೆ. ಎಲ್ಲವೂ ಕೂಡ ಇವತ್ತು ಆ ಕುರುಗಳು, ಉಳ್ಳಾಕುಳಿದ್ದಾರೆ, ಪಿಲಿಜಾಮುಂಡಿ ಎಲ್ಲವೂ ಇದೆ. ಇಲ್ಲಿ ಎಲ್ಲ ಕುರುಗಳು ಇಲ್ಲಿ ಜೀವಂತವಾಗಿದೆ. ಇದು ಎಲ್ಲಿ ಹೋಗಿಲ್ಲ. ಆದರೆ ಇವತ್ತು ಏನೋ ಗೊತ್ತಿಲ್ಲ, ಕೋಟಿ ಚೆನ್ನಯ್ಯರ ಆಶಯವು, ದೇವೈದ್ಯದ ಆಶಯವು, ಊರಿನ ಜನರ ಭಕ್ತಿಯ ಪ್ರಾರ್ಥನೆಯು ಇವತ್ತು. ಸಾರಿಗೆ ಇಲಾಖೆಯ ಅಧಿಕಾರಿ ಚರಣ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ಕೆಸಿ ಪಾಟಾಳಿ ಪಡುಮಲೆ ಮಸೀದಿಯ ಅಧ್ಯಕ್ಷ ಮಹಮ್ಮದ್ ಬಡಗನ್ನೂರು, ಎಪಿಎಂಸಿ ಮಾಜಿ ಅಧ್ಯಕ್ಷ ಅಮ್ಮಣ್ಣ ರೈ ಪಾಪೆ ಮಜಲು, ಪಡುಮಲೆ ಪೂಮಾಣಿ ಕಿನ್ನಿಮಾಣಿ ವ್ಯಾಘ್ರ ಚಾಮುಂಡಿ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ರವಿರಾಜ್ ರೈ ಸಂಜಕಾಡಿ, ಜಿಕೆ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ V4 News 24/7 ಪುತ್ತೂರು.